ದೇವರನ್ನು ನೆಮ್ಮದಿಯಾಗಿ ರಥದಲ್ಲಿ ಕೂರೋಕೆ ಬಿಟ್ಟಿಲ್ಲ ಈ ಡ್ರೋನ್ ಶೂರರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಹೌದು, ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಮಹಾರಥೋತ್ಸವದ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಡ್ರೋನ್ ಹಾರಾಟ ನಡೆಸಿ ನಿಯಂತ್ರಣ ಕಳೆದುಕೊಂಡು ದೇವರ ಕಡೆಗೆ ನುಗ್ಗಿದ ಘಟನೆ ನಡೆದಿದೆ. ತಂತ್ರಿಗಳ ಸಹಾಯಕರಾದ ಮಧುರು ಸುಮಪ್ಪದ ಮುಟ್ಟತ್ತೋಡಿ ಕೃಷ್ಣಪ್ರಸಾದ್ ಎಂಬುವರು ಡ್ರೋನ್ ದಾಳಿಯಿಂದ ಸ್ವಲ್ಪದರಲ್ಲಿ ಪಾರಾಗಿದ್ದಾರೆ. ಡ್ರೋನ್ ಅವರ ಮುಖಕ್ಕೆ ಹೊಡೆಯುವ ಹಂತದಲ್ಲಿದ್ದಾಗ ಅವರು ಸಮಯ ಪ್ರಜ್ಞೆಯಿಂದ ತಪ್ಪಿಸಿಕೊಂಡಿದ್ದಾರೆ. ದೇವಾಲಯದಲ್ಲಿ ಸುತ್ತುಬಲಿ ನಡೆದ ಬಳಿಕ ರಥದ ಗದ್ದೆಗೆ ಬಂದು ರಥವನ್ನು ದೇವರನ್ನು ಹೊತ್ತವರು ದೇವರ ಸಹಿತ ಏರಿ ಸಭಿಕ ರಥ ತಿರುಗುತ್ತಿದ್ದಂತೆ ಡ್ರೋನ್ ಒಂದು ದೇವರ ಕಡೆಗೆ ಹಾರಿ ಬಂದಿದೆ. ದೇವರ ಅಲಂಕಾರದ ಅಟ್ಟೆಯ ಬಲಭಾಗಕ್ಕೆ ಹೊಡೆದು ದೇವರನ್ನ ಹೊತ್ತವರ ಜೊತೆ ಇದ್ದವರು ಬಚಾವಾಗಿದ್ದಾರೆ. ರಥ ಇರುವ ಸ್ಥಳದಲ್ಲಿ ಬಿದ್ದ ಡ್ರೋನ್ ಅನ್ನು ಹೊರಎಸೆಯಲಾಗಿದೆ. ಸ್ಥಳೀಯರಿಗೆ ಸೇರಿದ ಡ್ರೋನ್ ಇದಾಗಿದ್ದು ಇನ್ನಷ್ಟೇ ವಿಚಾರಗಳು ತಿಳಿದು ಬರಬೇಕಾಗಿದೆ.